ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಮತದಾನ ಪ್ರಕ್ರಿಯೆ ಈ ಸಂದರ್ಭದಲ್ಲಿ ಬಂಟ್ವಾಳ ಕ್ಷೇತ್ರದ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಲಿ ಶಾಸಕರು ಆದಂಥ ರಮಾನಾಥ್ ರೈ ಅವರು ಮತದಾನ ಮಾಡಿದ್ದಾರೆ। ಈ ಸಂದರ್ಭದಲ್ಲಿ ಬಂಟ್ವಾಳದ ಕಳ್ಳಿಗೆಯ ಶಾಲೆಯಲ್ಲಿ ಅವರು ಮತದಾನ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇರುವಂಥದ್ದು। ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ಈಗಾಗಲೇ ಒಂದಷ್ಟು ಆಕರ್ಷಣೆಗೆ ಒಳಗಾಗಿರುವಂಥದ್ದು। ಇಲ್ಲಿ ಈಗಾಗಲೇ ವಿವಿಧ ಅಂದರೆ ಇಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ರಮಾನಾಥ್ ರೈ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ। ಈಗಾಗಲೇ ಬಂಟ್ವಾಳ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಹಾಲಿ ಶಾಸಕರಾಗಿ ರಮಾನಾಥ್ ರೈ ಅವರು ಅಲ್ಲಿ ಕಳ್ಳಿಗೆಯ ಶಾಲೆಯಲ್ಲಿ ಮತದಾನವನ್ನು ಮಾಡಿದ್ದಾರೆ ಅಂತನ್ನುವಂಥದ್ದು। ಅವರು ತಮ್ಮ ಬೆಂಬಲಿಗರ ಜೊತೆ ಬಂದು ಮತದಾನವನ್ನು ಮಾಡಿದ್ದಾರೆ। ಕಳ್ಳಿಗೆಯ ಶಾಲೆಯಲ್ಲಿ ಬೆಳಿಗ್ಗೆ ಅವರು ಮತದಾನ ಮಾಡಿರುವಂಥದ್ದು। ಅವರ ರಮಾನಾಥ್ ರೈ ಅವರ ಮನೆ ಇರುವಂಥದ್ದು ಬಂಟ್ವಾಳ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಕಳ್ಳಿಗೆ ಗ್ರಾಮದಲ್ಲಿ ಭಾಳ ವರ್ಷಗಳಿಂದ ಅವರು ಅಲ್ಲೇ ನೆಲೆಸಿದ್ದಾರೆ ಅಂತನ್ನುವಂಥದ್ದು। ಅವರ ಮೂಲತಃ ಮನೆ ಇರುವಂಥದ್ದು ಅಂದರೆ ಅವರ ಹಿಂದಿನ ಕೌಟುಂಬಿಕ ಮನೆ ಇರುವಂಥದ್ದು ಪೆರ್ನೆಯಲ್ಲಿ ಅಂತನ್ನುವಂಥದ್ದು। ರಮಾನಾಥ್ ರೈ ಅವರ ತಂದೆಯೂ ಕೂಡ ಪಂಚಾಯತ್ ಸದಸ್ಯರಾಗಿದ್ದರು, ಹಲವು ದಶಕಗಳ ಕಾಲ ಅವರು ಪೆರ್ನೆಯಲ್ಲಿ ಪಂಚಾಯತ್ ಅಧ್ಯಕ್ಷರು ಆಗಿದ್ದರು ಅನ್ನುವಂಥದ್ದು। ಅದರ ಜೊತೆಯಲ್ಲಿ ವಿದ್ಯಾರ್ಥಿ ಜೀವನವನ್ನು ಮುಗಿಸಿ ರಮಾನಾಥ್ ರೈಗಳು ಚುನಾವಣೆಗೆ ನಿಂತು ಇದು 5ನೇ ಬಾರಿ ಅವರು ಶಾಸಕರಾಗಿ ಈಗ ಆಯ್ಕೆಯನ್ನು ಬಯಸ್ತಾ ಇದ್ದಾರೆ। 8ನೇ ಬಾರಿ ಚುನಾವಣೆ ಸ್ಪರ್ಧೆ ಮಾಡೋದು ನನಗೆ ಭಾಳ ಆನಂದ ಆಗುತ್ತೆ, ಸಂತೋಷ ಆಗುತ್ತೆ। ನನ್ನ ಕ್ಷೇತ್ರದ ಜನ ನನ್ನನ್ನು ಇಷ್ಟು ಎತ್ತರಕ್ಕೆ ಬೆಳೆಸಿದ್ದಾರೆ। ಇದು ನನ್ನ ಸಾಮಾಜಿಕ ಬದುಕಿನಲ್ಲಿ ನನ್ನ ನಡವಳಿಕೆಗಳು, ನಾನು ನಡೆದು ಬಂದಿದ್ದಾರೆ, ನನ್ನ ನಿರ್ದಿಷ್ಟವಾದ ಸಿದ್ಧಾಂತ ಅದನ್ನು ಉಳಿಸಿಕೊಂಡು ಬಂದಿದ್ದೇನೆ। ಅದಕ್ಕಾಗಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಚುನಾವಣೆಯ ಮುಂಚಿನ ದಿನ ಕೆಲವು ಘಟನೆಗಳು ಎಲ್ಲ ನಡೆದಿದ್ದವು। ಕಾಂಗ್ರೆಸ್ ಬೆಂಬಲಿಗರ ಮೇಲೆ ಹಲ್ಲೆ ನಡೆಯುವಂಥ ಒಂದು ಪ್ರಯತ್ನಗಳು, ಹಲ್ಲೆ ನಡೆದಿರುವಂಥದ್ದು ಕೂಡ ಆಗಿತ್ತು ಮತ್ತು ವಿವಿಧ ಕಾರಣಗಳಿಗಾಗಿ ಅದು ಒಂದಷ್ಟು ಗುರುತಿಸಿಕೊಂಡಿತ್ತು ಬಂಟ್ವಾಳ ವಿಧಾನಸಭಾ ಕ್ಷೇತ್ರ। ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ಮುಖ್ಯವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ರಮಾನಾಥ್ ರೈ ಅವರು ಸ್ಪರ್ಧಿಗಳು ಅಂತನ್ನುವಂಥದ್ದು। ಅವರ ಎದುರು ಸ್ಪರ್ಧಿಯಾಗಿ ಭಾರತೀಯ ಜನತಾ ಪಕ್ಷದ ಉಳಿಪಾಡಿಗುತ್ತು ರಾಜೇಶ್ ನಾಯ್ಕ್ ಅವರು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಅಂತನ್ನುವಂಥದ್ದು। ಎಸ್, ಇದು ಬಂಟ್ವಾಳದಲ್ಲಿ ರಮಾನಾಥ್ ರೈ ಅವರು ಮತದಾನ ಮಾಡಿರುವಂಥದ್ದು। ಮಂಗಳೂರು ನಗರ ದಕ್ಷಿಣ ಕ್ಷೇತ್ರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಸದಸ್ಯರಾದಂಥ ನಳಿನ್ ಕುಮಾರ್ ಕಟೀಲ್ ಅವರು ಮಂಗಳೂರಿನ ಲೇಡಿ ಹಿಲ್ ಶಾಲೆಯಲ್ಲಿ ಮತದಾನವನ್ನು ಮಾಡಿದ್ದಾರೆ। ಅವರು ಮೂಲತಃ ಲೇಡಿ ಹಿಲ್ ಶಾಲೆಯಲ್ಲಿ ಮತದಾನ ಮಾಡಿರುವಂಥದ್ದು ಮಂಗಳೂರು ಅಶೋಕನಗರದ ಹೊಯ್ಗೆಬೈಲ ನಿವಾಸಿ ಅವರು ನಳಿನ್ ಕುಮಾರ್ ಕಟೀಲ್ ಅವರು। ಹಾಗಾಗಿ ಅವರು ಮಂಗಳೂರಿನ ಲೇಡಿ ಹಿಲ್ ಶಾಲೆಯಲ್ಲಿ ಬೆಳಿಗ್ಗೆ ಮತದಾನವನ್ನು ಮಾಡಿದ್ದಾರೆ। ಇಲ್ಲಿ ದೃಶ್ಯಗಳನ್ನು ನೋಡ್ತಾ ಇದ್ದೇವೆ, ಏನು ಹೇಳಿದ್ದಾರೆ ಕೇಳೋಣ। ಹೇಳಿದ್ದೇವೆ, ಜಿಲ್ಲಾಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ತಗೊಂಡಿದ್ದಾರೆ, ಅದಾಗಿಯೂ ಮಾಡುವಂಥ ಪ್ರಯತ್ನಗಳು ನಡೀತಾ ಇದೆ। ನಮ್ಮ ಕಾರ್ಯಕರ್ತರು ಮತ್ತು ಅಧಿಕಾರಿಗಳು ಗಟ್ಟಿ ನಿಂತಿದ್ದಾರೆ ಮತ್ತು ಇದಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ಹೋರಾಟಕ್ಕೆ ಸಿದ್ಧರಾಗಿದ್ದಾರೆ। ಅಲ್ಲಲ್ಲಿ ಗಲಭೆಗಳನ್ನು ಸೃಷ್ಟಿ ಮಾಡತಕ್ಕಂಥ ಮತ್ತು ಹಣವನ್ನು ಹಂಚುವಂಥ, ಹೆಂಡವನ್ನು ಹಂಚುವಂಥ ಮತ್ತು ನಕಲಿ ಮತದಾನ, ನಿನ್ನೆ ಈಗ ಮುನಿರತ್ನ ಅವರ ಬೆಂಗಳೂರಲ್ಲಿ ನಡೆದಿದೆ, ಈ ರೀತಿಯ ಪ್ರಕ್ರಿಯೆಗಳು ಅಲ್ಲಲ್ಲಿ ನಡೀತದೆ, ಉಳ್ಳಾಳದಲ್ಲೂ ನಡೆದಿದೆ। ಹಾಗಾಗಿ ಇವತ್ತು ಸೋಲಿನ ಭೀತಿಯಲ್ಲಿ ಯಾವುದೇ ಕೆಳಗಿನ ಮಟ್ಟ ಇಳಿಲಿಕ್ಕೆ ಹೆಸದೇ ಇರತಕ್ಕಂಥ ಪಾರ್ಟಿ ಕಾಂಗ್ರೆಸ್। ಹಾಗಾಗಿ ಇವತ್ತು ಹಣ ಹೆಂಡ ಹಂಚುವಂಥದ್ದು 16 ಕಡೆಗಳಲ್ಲಿ ಕಾಂಗ್ರೆಸ್ಗೆ ಹಣ ಗಳಿಸಿದ್ದಾರೆ। ಅವರೇ ಗಲಭೆಗಳನ್ನು ಸೃಷ್ಟಿ ಮಾಡಿದ ಒಂದು BJP ಮೇಲೆ ಗೂಬೆ ಕೂರಿಸುವಂಥ ಕೆಲಸ ಕಾರ್ಯಗಳು ಬಂಟ್ವಾಳದಂಥ ಪ್ರದೇಶದಲ್ಲಿ, ಸರಿಪದಂಥ ಪ್ರದೇಶದಲ್ಲಿ ನಡೆದಿದೆ। ಸದರು ನಳಿನ್ ಕುಮಾರ್ ಕಟೀಲ್ ಅವರು ಮಂಗಳೂರಿನ ಲೇಡಿ ಹಿಲ್ ಶಾಲೆಯಲ್ಲಿ ಮತದಾನವನ್ನು ಮಾಡಿದ್ದಾರೆ। ಈಗಾಗಲೇ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಅಲ್ಲಲ್ಲಿ ಗಲಭೆಗಳನ್ನು ನಡೆಸುವ ಮೂಲಕ
ಆ ಕೆಳಗಿನ ಮಟ್ಟದ ಮತದಾನವನ್ನು ತಡೆಯುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ, ಅದನ್ನು BJP ಮೇಲೆ ಗೂಬೆ ಕೂರಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನೋ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಮಂಗಳೂರಿನ ಲೇಡಿ ಹಿಲ್ ಶಾಲೆಯಲ್ಲಿ ಅವರು ಮತದಾನವನ್ನು ಮಾಡಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮಂಗಳೂರಿನ ಲೋಕಸಭಾ ಸದಸ್ಯರು ಅವರು ಮೂಲತಃ ಸುಳ್ಯದವರು, ಆನಂತರ ಅವರು ಕಟೀಲ್ನಲ್ಲಿ ವಾಸ್ತವ್ಯವನ್ನು ಮಾಡ್ತಾರೆ. ಆದರೆ ಲೋಕಸಭಾ ಸದಸ್ಯರಾದ BJP ಮುಖಂಡರಾದ ಬಳಿಕ ಅವರು ಮಂಗಳೂರಿಗೆ ಬರ್ತಾರೆ. ಮಂಗಳೂರಿನ ಅಶೋಕನಗರದ ಹೊಯ್ಗೆಬನ್ನ ನಿವಾಸಿ ಕೂಡ ಆಗಿದ್ದಾರೆ ನಳಿನ್ ಕುಮಾರ್ ಕಟೀಲ್. ಲೋಕಸಭಾ ಸದಸ್ಯರು ಮಂಗಳೂರಿನ ಲೇಡಿ ಹಿಲ್ ಶಾಲೆಯಲ್ಲಿ ಅವರು ಮತದಾನವನ್ನು ಮಾಡಿದ್ದಾರೆ. ಈಗಾಗಲೇ ಬಂದಿರುವಂಥ ಮಾಹಿತಿಯ ಪ್ರಕಾರ ಅಲ್ಲಲ್ಲಿ ಬಿರುಸಿನ ಮತದಾನ ನಡೀತಾ ಇದೆ. ಬೆಳಗಿನ ಜಾವದಲ್ಲೇ ಮತದಾರರು ಸಾಲು ನಿಂತು ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದಾರೆ. ಕೆಲವೆಡೆಗಳಲ್ಲಿ ಇನ್ನೂ ತಯಾರಿ ಅಂದರೆ ಸಿಬ್ಬಂದಿಗಳು ತಯಾರಿ ನಡೆಸುವ ಸಂದರ್ಭದಲ್ಲೇ ಮತದಾರರು ಬಂದು ಸಾಲುಗಟ್ಟಿ ನಿಂತಿದ್ದರಂತೆ. ಅಂದರೆ ಇಂತಹ ಸಂದರ್ಭದಲ್ಲಿ ಸಾಲುಗಟ್ಟಿ ಅಲ್ಲಿ ಮತದಾರರು ಬಂದ ಕೂಡಲೇ ಅವಕಾಶ ಮಾಡಿಕೊಡುವಂಥ ಪ್ರಯತ್ನಗಳು ಕೂಡ ಮಾಡಲಾಗಿದೆ. 7 ಗಂಟೆಯೇ ಆಗಬೇಕು ಅಂತ ಕಾದು ಕೂತ್ಕೊಳ್ಳಿಲ್ಲ. ಕೆಲವೆಡೆಗಳಲ್ಲಿ ಬೇಗನೆ ಮತದಾನಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡಲಾಗಿದೆ ಅಂತ ಅನ್ನುವಂಥದ್ದು. ಅದೇ ರೀತಿಯಲ್ಲಿ ಕಾರ್ಕಳದಲ್ಲಿ 20 ಭಾಗಗಳಲ್ಲಿ ಮತಯಂತ್ರಗಳು ಮೊದಲು ಕೈಕೊಟ್ಟಿತ್ತು. ಅದನ್ನು ಮತ್ತೆ ತೆರವುಗೊಳಿಸಿ ಹೊಸ ಮತಯಂತ್ರಗಳನ್ನು ಅಳವಡಿಸುವಂಥ ಮತ್ತು ಅಥವಾ ರಿಪೇರಿ ಮಾಡುವಂಥ ಕಾರ್ಯಾಚರಣೆಗಳು ಕೂಡ ನಡೆದಿತ್ತು. ಇನ್ನು ಗಂಗೊಳ್ಳಿಯಿಂದ ಉಡುಪಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ನಡೆದಿರುವಂಥ ಪರೇಶ್ ಮೇಸ್ತಾ ಅವರ ಒಂದು ಭಾವಚಿತ್ರ ಅಳವಡಿಸಿದ ಹಿನ್ನೆಲೆಯಲ್ಲಿ ಅಲ್ಲೊಂದು ಘರ್ಷಣೆ ಉಂಟಾಗಿತ್ತು. ಆದರೆ ಅಧಿಕಾರಿಗಳು ತೆರವುಗೊಳಿಸುವ ಮೂಲಕ ಘರ್ಷಣೆಯನ್ನು ಕೂಡ ತಿಳಿಗೊಳಿಸಿದ್ರು ಅನ್ನೋ ಅಭಿಪ್ರಾಯಗಳು. ಓಕೆ, ಈಗ ಹಿರಿಯ ಪತ್ರಕರ್ತರು ರಮೇಶ್ ಪೆರ್ಲಾ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ, ಮಾಹಿತಿ ಪಡೆಯೋಣ. ನಮಸ್ಕಾರ. ನಮಸ್ತೆ ರಾಮದಾಸ್. ಈ ಬಾರಿಯ ಚುನಾವಣೆ ಸಂದರ್ಭದಲ್ಲಿ ಒಂದಷ್ಟು ಫ್ಲೆಕ್ಸ್ಗಳು ಬ್ಯಾನರ್ಗಳು ರಾರಾಜಿಸದೆ ಇದ್ದರೂ ಇವತ್ತಿನ ಚುನಾವಣಾ ವಾತಾವರಣವನ್ನು ಚುನಾವಣಾ ಆಯೋಗ ಒಂದು ಪ್ರಜಾಪ್ರಭುತ್ವ ಹಬ್ಬ, ಅದೊಂದು ಮದುವೆಯ ಮನೆಯಂತೆ ಆಗಬೇಕು ಅನ್ನೋದು ಪ್ರಯತ್ನವನ್ನು ಮಾಡಿರುವಂಥದ್ದು. ಇಲ್ಲಿವರೆಗೆ ಚುನಾವಣಾ ಆಯೋಗ ಮಾಡಿದ ಪ್ರಯತ್ನಗಳು ಮತದಾರರನ್ನ ಒಂದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಟ್ಟೆಗೆ ಬರಲಿಕ್ಕೆ ಬೇಕಾದಂಥ ಇದು ಮಾಡಲಾಗಿದೆಯಾ? ಎಷ್ಟು ಪ್ರತಿಶತ ಮತ ಆಗಬಹುದು? ಕಳೆದ ಬಾರಿಗಿಂತ ಹೆಚ್ಚು ಮತದಾನ ಆಗುವಂಥ ಸಾಧ್ಯತೆಗಳು ಇದೆಯಾ? ರಮೇಶ್ ಪೆರ್ಲಾ ಅವರೇ, ಹೇಗೆ? ಅಲ್ಲ, ಈ ಬಾರಿ ಸ್ವಲ್ಪ ಪರ್ಸೆಂಟ್ ಮತದಾನ ಹೆಚ್ಚು ಆಗ್ಬಹುದು. ಯಾಕಂದ್ರೆ ನೋಡಿ, ಈ ಬಹಿರಂಗ ಪ್ರಚಾರ, ಫ್ಲೆಕ್ಸ್ ಹಾಕೋದು, ಈ ತರದ ಅಬ್ಬರದ ಪ್ರಚಾರ ಯಾವಾಗ ನಿಂತಿತ ಫಸ್ಟ್ ನಿಂತ ಆ ವರ್ಷದ ಚುನಾವಣೆಯಲ್ಲಿ ಮತದಾನ ಕಡಿಮೆ ಆಗಿತ್ತು. ಯಾಕಂದ್ರೆ ತುಂಬಾ ಜನರಿಗೆ ಅದು ತಲುಪಲಿರಲಿಲ್ಲ ವೋಟ್ ಆಗ್ತಾ ಇರುವಂತ ವಿಚಾರ. ಸೊ ಜನರಿಗೆ ತಲುಪಬೇಕು ಮತ್ತೆ ಅವ್ರ ಹತ್ರ ಒಂದು ಉತ್ಸಾಹ ಮೂಡಿಸಬೇಕೆನ್ನುವ ಕಾರಣಕ್ಕಾಗಿ ಬೇರೆ ಬೇರೆ ರೀತಿಯ ಪ್ರಚಾರ, ಅಂದ್ರೆ ಬಹುಮಾಧ್ಯಮ, ಬರೀ ಟಿವಿ ಮೀಡಿಯಾ ಅಲ್ಲ, ಅವರ ಮನೆಗೆ ಹೋಗುವುದು ಅಥವಾ ಈ ಮತಗಟ್ಟೆ ಸಿಂಗರಿಸುವ ವಿಚಾರವಾಗ್ಲಿ, ಜಿಲ್ಲಾಧಿಕಾರಿ ಕಚೇರಿಯನ್ನು ಸಿಂಗರಿಸುವುದಾಗ್ಲಿ, ಅಂದ್ರೆ ಅದೊಂದು ಜನರಿಗೆ ಏನು ಆಗ್ತಾ ಇದೆ, ಒಂದು ನಮ್ಮ ಪ್ರಜಾಪ್ರಭುತ್ವ ಇದರಲ್ಲಿ ಮಹತ್ವದ ದಿನ ಇವತ್ತು. ಆದ್ದರಿಂದ ನಾವೆಲ್ಲ ಅದರಲ್ಲಿ ಪಾಲ್ಗೊಳ್ಳಬೇಕನ್ನುವಂತ ಒಂದು ಜನರಲ್ಲಿ ಹುಮ್ಮಸ್ಸು ಬರ್ಲಿಕ್ಕೆ ಬೇಕಾಗಿ ಈ ಜಿಲ್ಲಾಡಳಿತ ಮತ್ತು ಈ ಸ್ವೀಪ್ ಅಂತ ಒಂದು ಏನು ಕಮಿಟಿ ಇದೆ, ಜನರಲ್ಲಿ ಅರಿವು ಮೂಡಿಸುವಂಥದ್ದು. ಏನಾಗ್ತಾ ಇದೆ ಅಂದ್ರೆ, ಮೊದಲು ರಾಜಕೀಯ ಪಕ್ಷದವರೇ ಮೈಕ್ ಕಟ್ಕೊಂಡು ಬೊಬ್ಬೆ ಹೊಡೆದು ಮನೆ ತರಲಿ ಅದು ಈಗಲೂ ಹೋಗ್ತಾರೆ. ಈ ರೀತಿಯ ಒಂದು ಅಬ್ಬರ ಆದಾಗ ಜನರಿಗೆ ಗೊತ್ತಾಗ್ತಿತ್ತು. ಈ ರಾಜಕೀಯ ಪಕ್ಷದವರು ಏನ್ ಮಾಡ್ತಿದ್ರು ಅದನ್ನು ಈಗ ಕಾಂಗ್ರೆಸ್ ಜಿಲ್ಲಾ ಚುನಾವಣಾ ಆಯೋಗ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಅಂತ ಸಂದರ್ಭದಲ್ಲಿ ಅವರು ಈ ಕೆಲವೊಂದು ಮತಗಟ್ಟೆ ನಮ್ಮ ಈ ಕೋಸ್ಟಲ್ ಕರ್ನಾಟಕದ ಟ್ರೆಡಿಷನಲ್ ರೀತಿಯಲ್ಲಿ ಸಿಂಗರಿಸಿದ ಒಂದು ಘಟನೆ ಕೂಡ ಇಲ್ಲಿ ನಮ್ಮ ಸುರತ್ಕಲ್ನ ಮಧ್ಯದಲ್ಲಿ ತುಂಬಾ ಚೆನ್ನಾಗಿ ನಮ್ಮ ಕೋಸ್ಟಲ್ ಕರ್ನಾಟಕದಲ್ಲಿ ಯಾವ ರೀತಿ ನಾವು ಒಂದು ಸಿಂಗಾರ ಮಾಡ್ತೇವೆ ಈ ನಮ್ಮ ಜಾನಪದ ಇದರಲ್ಲಿ ಆ ರೀತಿ ಸಿಂಗಾರಿಸಿದ್ದಾರೆ. ಅದೇ ರೀತಿ ಜಿಲ್ಲಾಡಳಿತ ಕಚೇರಿಯನ್ನು ಕೂಡ ಸಿಂಗಾರಿಸಿದರು. ಏನಾಗ್ತದೆ ಈ ಬಾರಿ ನನ್ನ ಪ್ರಕಾರ ಲಾಸ್ಟ್ ಎಷ್ಟು ಪರ್ಸೆಂಟ್ ವೋಟ್ ಆಗಿದೆಯಾ, 77% ಏನಾಗಿತ್ತು, ಒಂದು 3-5% ವೋಟ್ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಜನರಲ್ಲಿ ಕೂಡ ಒಂದು ಉತ್ಸಾಹ ಉಲ್ಲಾಸ ಇದೆ, ಮತ್ತೆ ಈ ಶಾಂತಿಯುತವಾಗಿ ಆಗ್ತಾ ಇದೆ, ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ, ಎಲ್ಲವೂ ಇದೆ. ಜನರಲ್ಲಿ ಕೂಡ ಒಂದು ಹುಮ್ಮಸ್ಸಿದೆ, ಈ ಸರ್ತಿ ಮತದಾನ ಮಾಡಬೇಕು, ಒಂದು ಸರ್ಕಾರ ತಮ್ಮದೇ ಆದ ಒಂದು ಸರ್ಕಾರ ಬರಬೇಕು ಅನ್ನುವಂತ ಹುಮ್ಮಸ್ಸು ಜನರಲ್ಲಿ ಇದೆ. ಅದು ತಮ್ಮ ಅಧಿಕಾರವನ್ನು 5 ವರ್ಷಕ್ಕೊಮ್ಮೆ ಚಲಾಯಿಸುವ ಅವಕಾಶ ದೊರಕಿದಾಗ ಜನರು ಅದನ್ನ ಚಲಾಯಿಸಬೇಕಾಗ್ತದೆ. ಆ ಕಾರಣಕ್ಕಾಗಿ ಈ ಜಾಗೃತಿ ಆಗಿದೆ ಜನರಲ್ಲಿ. ಈ ತರದ ಬೇರೆ ಬೇರೆ ಕಾರ್ಯಕ್ರಮದಿಂದಾಗಿ ಜನರಲ್ಲಿ ಈ ಚುನಾವಣೆಯ ಮತದಾನದ ಜಾಗೃತಿ ಆಗಿದೆ. ಆದ್ದರಿಂದ ನಾನು ಕೆಲವು ಕಡೆ ಈಗ ಭೇಟಿ ಕೊಟ್ಟಿದ್ದೇನೆ. ತುಂಬಾ ಉದ್ದದ ಕ್ಯೂ ಇದೆ. ಸುಮಾರು 6-6:30 ಗಂಟೆಯಿಂದ ಜನ ಕ್ಯೂ ನಿಂತಿದ್ದಾರೆ. ನಿಮ್ ಪದವಿ ಇರ್ಲಿ, ಕದ್ರಿ ಮತಗಟ್ಟೆ, ಈ ಎಲ್ಲೆಲ್ಲ ತುಂಬಾ ಉದ್ದದ ಕ್ಯೂ ಇದೆ ರಾಮದಾಸ್. ಈಗ ಫ್ಲೆಕ್ಸ್ ಬ್ಯಾನರ್ ಇಲ್ಲದೆ ಇದ್ರೂ ಆಧುನಿಕ ತಂತ್ರಜ್ಞಾನಗಳು ಮತದಾರರನ್ನು ಮುಟ್ಟುವಂತ ಒಂದು ಸಂದರ್ಭ. ಈಗ ಜನ ಫ್ಲೆಕ್ಸ್ ಇದಕ್ಕಿಂತಲೂ ಕೂಡ ಆಧುನಿಕ ತಂತ್ರಜ್ಞಾನ, ಸೋಷಿಯಲ್ ನೆಟ್ವರ್ಕ್ಗಳು ಇದು ಹೆಚ್ಚು ಕೆಲಸ ಮಾಡ್ತವೆ ಅಂತ ಅನಿಸ್ತದೆ. ಇದು ಹೆಚ್ಚು ಜನರನ್ನು ಬರುವಂತೆ ಮಾಡಿದೆಯಾ? ಏನೆನಿಸ್ತದೆ? ಧನಾತ್ಮಕವಾಗಿ ಋಣಾತ್ಮಕವಾಗಿ ಎರಡೂ ಕಡೆಯಲ್ಲಿ ಅದು ಕೆಲಸ ಮಾಡಿದೆಯಾ? ಹೇಗೆ, ಏನು ಹೇಳ್ತೀರಿ?
ಅದು ಮೊನ್ನೆ ನಮ್ಮ ಶಶಿ ತರೂರ್ ಮಾಜಿ ಕೇಂದ್ರ ಸಚಿವರೊಂದು ಸ್ಟೇಟ್ಮೆಂಟ್ ಕೊಟ್ಟು ಮುಂದಿನ ಚುನಾವಣೆ ಒಂದು 10 ವರ್ಷ ಆದ್ರೆ ಎಲ್ಲಾ ಮತದಾರರು ನಾವು ಟ್ವಿಟ್ಟರ್ ಮತ್ತು ಸೋಷಿಯಲ್ ಮೀಡಿಯಾ ಮೂಲಕ ತಲುಪ್ತೇವೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ನೆಕ್ಸ್ಟ್ 10 years ಅಲ್ಲಿ. ನೋಡಿ ಲಾಸ್ಟ್ ಎಲೆಕ್ಷನ್ ಆದಾಗ ಒಂದು ಸಮೀಕ್ಷೆ ಪ್ರಕಾರ ನಮ್ಮ 224 ಕ್ಷೇತ್ರದಲ್ಲಿ ಒಂದು 37 ಕ್ಷೇತ್ರ ಸೋಷಿಯಲ್ ಮೀಡಿಯಾದಿಂದ ಆಕರ್ಷಣೆ ಆಗುವ ಸೋಷಿಯಲ್ ಮೀಡಿಯಾ ಮೂಲಕ ಜನರು ತಲುಪುವಂತ ಕ್ಷೇತ್ರ ಆಗಿತ್ತು, ಮತ್ತೆ ಪರಿಣಾಮ ಬೀರುವಂತ ಕ್ಷೇತ್ರ ಆಗಿತ್ತು ಎಂದು ಪರಿಗಣಿಸಲಾಗಿತ್ತು. ಆದ್ರೆ ಈ ಬಾರಿ ಅದು ಸುಮಾರು ಡಬಲ್ ಅಥವಾ 1/3 2/3 ವರೆಗೆ ನಮ್ಮ 224 ಚುನಾವಣಾ ಕ್ಷೇತ್ರದಲ್ಲಿ ಸೋಷಿಯಲ್ ಮೀಡಿಯಾ ಅಂದ್ರೆ ಸೋಷಿಯಲ್ ಮೀಡಿಯಾ ವಾಟ್ಸ್ಆಪ್ ಇರ್ಬೋದು, ವೆಬ್ಸೈಟ್ ಇರ್ಬೋದು, ನೀವು ಟೆಲಿಫೋನ್ ಅಂದ್ರೆ ಸ್ಮಾರ್ಟ್ ಫೋನ್ ಮೂಲಕ ಜನರಿಗೆ ಮಾಹಿತಿ ಕೊಡುವಂತಾಗಿರ್ಬೋದು, ನೇರವಾಗಿ ವಿದ್ಯಾರ್ಥಿಯವರಿಗೆ ಫೋನ್ ಮಾಡಿ ಸಹಾಯ ಮಾಡುವುದಾಗಿರ್ಬೋದು, ಫೇಸ್ಬುಕ್ ಅಲ್ಲಿ ಬೇರೆ 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 ರೀತಿಯ ಪ್ರಚಾರ ಹಾಕೋದು, ಅವರ ಸಾಧನೆಯನ್ನು ಹಾಕೋದು, ಅವ್ರಿಗೆ ಏನ್ ಕೆಲಸ ಮಾಡ್ತಿರೋದನ್ನ ಹಾಕೋದು, ಇದು ಒಂದು ಸೈಜಬಲ್ ಜನರನ್ನು ಈಗ ತಲುಪ್ತಾ ಇದೆ. ಯಾಕಂದ್ರೆ ಈಗ ನಮ್ಮ ಪಾಪ್ಯುಲೇಷನ್ ನ ಸುಮಾರು ದೊಡ್ಡ ಪ್ರಮಾಣದಲ್ಲಿ ಸ್ಮಾರ್ಟ್ ಫೋನ್ ಹೊಂದಿದ್ದಾರೆ. ಮತ್ತೆ ನಮ್ಮ ಹೆಚ್ಚಿನ ಮತದಾರರು ಯುವಕರು ಮತ್ತೆ ಯಂಗ್ ಜನರೇಷನ್ ಆಗಿರೋದ್ರಿಂದ 18 to 35 ಜನರು ಇವ್ರ ಹತ್ರ ಎಲ್ಲ ಸ್ಮಾರ್ಟ್ ಫೋನ್ ಇದೆ, ಅವ್ರು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾರೆ. ಈಗೆಲ್ಲವೂ ಕೂಡ ನಮ್ಮ ಅಂಗೈಯಲ್ಲಿರೋದ್ರಿಂದ ಈ ತರದ ಈ ಟೆಕ್ನಾಲಜಿ ಡ್ರಿವನ್ ಈ ಡಿಜಿಟಲ್ ತಂತ್ರಜ್ಞಾನದ ಏನು ಮಾಧ್ಯಮ ಇದೆ, ಸೋಷಿಯಲ್ ಮೀಡಿಯಾ ಅಥವಾ ನ್ಯೂ ಮೀಡಿಯಾ ಅಂತ ನಾವೇನ್ ಮಾತಾಡ್ತೀವಿ, ಅದು ಬೇರೆ ಬೇರೆ ರೀತಿಯ ಇದರಲ್ಲಿರುತ್ತೆ. ಅವು ಖಂಡಿತವಾಗಿ ಜನರನ್ನು ತಲುಪಿದೆ ಮತ್ತು ಆ ಮೂಲಕ ಕೂಡ ಸಾಕಷ್ಟು ಜನ ಈ ಸಾರಿ ಮತದಾನಕ್ಕೆ ಬರಬಹುದು. ಅಂದ್ರೆ ಹೊರಗಿನ ವಾತಾವರಣವನ್ನು ನೋಡುವಾಗ ಯಾವುದೇ ರೀತಿಯಾದಂತ ಒಂದು ಪ್ರಕ್ರಿಯೆಯನ್ನು ಅದು ತೋರಿಸುವುದಿಲ್ಲ. ಆದ್ರೆ ಒಳಗಿಂದೊಳಗೆ ಏನೋ ನಡೀತಾ ಇದೆ ಅಂತ ಅನ್ನುವಂಥದ್ದು. ಅಂದ್ರೆ ಮತದಾನ ಮಾಡುವವರಿಗೆ, ಆ ಪಕ್ಷಕ್ಕೆ, ಅಭ್ಯರ್ಥಿಗಳಿಗೆ, ಇವಿಷ್ಟು ಜನರಿಗೆ, ಹೊರಗಿನಿಂದ ಬಂದವರಿಗೆ ಯಾವುದೇ ವಾತಾವರಣಗಳು ಗೋಚರಿಸುವುದಿಲ್ಲ ಅಂತ ಅನ್ನುವಂಥದ್ದು. ಸೊ ಇದು ಬಹಳ ಯಶಸ್ವಿ ಆದಂತ ಒಂದು ಕ್ರಮ ಅಂತ ಹೇಳ್ತೀರಾ? ಇದು ಸರಿಯಾಗಿರುವಂಥದ್ದು ಅಂತ ಹೇಳ್ತೀರಾ? ಹೇಗೆ? ಅಲ್ಲ, ಸರಿ ಅಂದ್ರೆ ಒಂದು ಏನಾಗ್ತಿದೆ, ಹಿಂದಿನ ಕಾಲದ ಪ್ರಚಾರ ಅಬ್ಬರ ಏನಿದೆ ಅಂದ್ರೆ ಅದು ಯಾರಿಗೆ ತಲುಪದವರಿಗೆ ಕೂಡ ಅದು ಒಂದು ಜನರಿಗೆ, ಒಂದು ಸಾಮಾನ್ಯ ಜನರಿಗೆ ಒಂದು ಸಮಸ್ಯೆ ಆಗ್ತಿದೆ. ನೋಡಿ, ಸಾರ್ವಜನಿಕ ಜಾಗದಲ್ಲಿ ನೀವು ಪಬ್ಲಿಕ್ ಪ್ಲೇಸಸ್ ಅಲ್ಲಿ ನೀವು ಪೋಸ್ಟರ್ ಹಾಕೋದು, ಅದು ಗಲೀಜು ಮಾಡೋದು ಒಂದು, ಆಮೇಲೆ ಶಬ್ದ ಮಾಡುವಂಥದ್ದು, ಆಮೇಲೆ ರಾತ್ರಿ ಹೊತ್ತಿನವರೆಗೂ ಅಂದ್ರೆ ಮೊದಲೆಲ್ಲ ನಾವು ಇಂದಿರಾ ಗಾಂಧಿ ಸಮಯದಲ್ಲಿ ನಾವು ಚಿಕ್ಕ ಹುಡುಗರಿದ್ದಾಗ 12 ಗಂಟೆ ರಾತ್ರಿಗೆಲ್ಲ ಸಾರ್ವಜನಿಕ ಸಭೆ ಆಗ್ತಿತ್ತು, ಮೈಕ್ ಇಟ್ಟು ಬೊಬ್ಬೆ ಹಿಡಿತಿದ್ರು, ಅದು ಸಾರ್ವಜನಿಕ ಸಮಸ್ಯೆ ಆಗ್ತಿತ್ತು. ನಾವು ಸಮಯ ಈಗ ಇತ್ತೀಚೆಗೆ ಏನಾಗ್ತದೆ ಅಂದ್ರೆ ಇವೆಲ್ಲ ಆದ ತರ ನಾವು ನಮ್ಮ ಒಂದು ನಾಗರಿಕ ಹಕ್ಕು ಈ ತರದ ಇದು ಬಂದಾಗ ಜನರ ಸೌಲಭ್ಯ ಅವರ ಇದನ್ನು ಕೂಡ ಗಮನಿಸಿ ಒಂದು 6 ಗಂಟೆವರೆಗೆ ಮಾತ್ರ ನೀವು ಮೈಕಲ್ಲಿ ಬೊಬ್ಬೆ ಹೊಡೆಯಿರಿ ಅನ್ನುವಂತ ಒಂದು ಪರಿಸ್ಥಿತಿ ಬಂದ ಮೇಲೆ ಇದೆಲ್ಲ ಕಂಟ್ರೋಲ್ ಆಯ್ತಾ. ಇದು ಕಂಟ್ರೋಲ್ ಆದಾಗ ಅದರ ಜಾಗದಲ್ಲಿ ಹೊಸ ಮೀಡಿಯಾ ಬಂತು. ಇದುವೇ ಸರಿ ಇರ್ಬೋದು ಅಥವಾ ಇದು ಚೆನ್ನಾಗಿದೆ ಅನ್ನುವಂತ ನಾವು ತಕ್ಷಣಕ್ಕೆ ನಾವು ಅದನ್ನು ಒಂದು ತೀರ್ಪು ಕೊಡುವಾಗಿಲ್ಲ. ಆದ್ರೆ ನಾವು ಸೋಷಿಯಲ್ ಮೀಡಿಯಾ ಮೂಲಕ ನೇರವಾಗಿ ಜನರನ್ನು ತಲುಪಬಹುದು. ಅದು ಎಷ್ಟು ಪರಿಣಾಮಕಾರಿ ಅನ್ನೋದನ್ನು ಅದು ಈ ಒಂದು ಸಮಯ ಅಷ್ಟೇ ಇದು ಮಾಡ್ಬೋದು, ಒಂದು ಲೆಕ್ಕ ಹಾಕ್ಬಹುದು ಅಷ್ಟೇ. ಅಂದ್ರೆ ತಕ್ಷಣಕ್ಕೆ ಇದು ಆಗ್ತಿರುವಂತ ಒಂದು ಹೊಸ ಬೆಳವಣಿಗೆ ಆಗುತ್ತೆ, ಹೊಸ ಬದಲಾವಣೆ ಆದ ಕಾರಣ ತಕ್ಷಣಕ್ಕೆ ಇದರ ಫಲಿತಾಂಶ ಏನು, ಅದು ಎಷ್ಟರ ಮಟ್ಟಿಗೆ ಜನರನ್ನು ತಲುಪಿಸ್ತದೆ ಅನ್ನೋದು. ನೋಡಿ, ಸಾಮಾನ್ಯವಾಗಿ ಈ ಕೇಡರ್ ಬೇಸ್ಡ್ ಪಾರ್ಟಿ ಅಂತ ಹೇಳ್ತಾರೆ, ಈ ಬಿಜೆಪಿ ಆಗ್ಲಿ, ಸಿಪಿಎಂ, ಈ ಬಾಕ್ಸ್ ಪಾರ್ಟಿ ಆಗಲಿ, ಈ ಬಿಎಸ್ಪಿ ಆಗ್ಲಿ, ಈ ತರದ ಪಾರ್ಟಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವರು ಪ್ರತಿ ಮನೆಗೆ ಹೋಗಿ ಪ್ರತಿ ಒಂದು ಮನೆಯ ವೋಟರ್ಸ್ ಆ ಊರಿನ ವೋಟರ್ಸ್ ಎಷ್ಟು ಜನ ಇದ್ದಾರೆ, ಅವರ ರಾಜಕೀಯ ಒಲವು ಏನು, ಅವರ ಬೇಡಿಕೆ ಏನು, ಅವ್ರು ಯಾರಿಗೆ ಓಟ್ ಹಾಕ್ತಾರೆ, ಇದರ ಮೇಲೆ ಅವರು ತುಂಬಾ ಮೈಕ್ರೋ ಮ್ಯಾನೇಜ್ಮೆಂಟ್ ಅಂತ ಅಂತಾರೆ ಇದಕ್ಕೆ. ಆ ಮೈಕ್ರೋ ಮ್ಯಾನೇಜ್ ಮೂಲಕ ಒಂದು ವೋಟ್ ಹಾಕಿಸುವಂತ ಒಂದು ವ್ಯವಸ್ಥೆ ಮಾಡ್ತಾರೆ. ಆಗ ಅವರಿಗೆ ಆ ಒಂದು ಕ್ಷೇತ್ರದಲ್ಲಿ ಯಾರು ಈ ಸಲ ಗೆಲ್ಬಹುದು ಅನ್ನೋದು ಸೂಚನೆ ಕೂಡ ದೊರೆಯುತ್ತದೆ. ಆದ್ರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇದು ಮಾಡಿದಾಗ ಅದು ಎಷ್ಟು ಮಟ್ಟಿಗೆ ತಲುಪಿದೆ ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಒಂದು ಇದು ಇರುವುದಿಲ್ಲ. ಈಗ ಒಂದು ಸಾರ್ವಜನಿಕ ಸಭೆ ಆಯ್ತು ನೋಡ್ಕೊಳ್ಳಿ, ಬಹಿರಂಗ ಸಮಾವೇಶ ಕರೆದಾಗ ಅಲ್ಲಿ ಎಷ್ಟು ಜನ ಸೇರಿದ್ರು ಅದೊಂದು ಇಂಪ್ಯಾಕ್ಟ್ ಒಂದು ಬೇರೆ ಇರ್ತದೆ. ಆದ್ರೆ ನೀವು ಸೋಷಿಯಲ್ ಮೀಡಿಯಾದ ಇಂಪ್ಯಾಕ್ಟ್ ನೀವು ಹೇಗೆ ಇದು ಮಾಡ್ತೀರಿ? ಈಗ ನಾವು ಒಬ್ಬರಿಗೆ ಇಮೇಲ್ ಹಾಕ್ತೀವಿ, ಎಲ್ಲರೊಂದು ನಿಮ್ಮೆಲ್ಲ ವೋಟರ್ಸ್ ಒಂದು ಇಮೇಲ್ ಹಾಕ್ತೀರಿ, ಅದನ್ನ ಅವರು ತೆಗೆದು ನೋಡಿದಾರ ಇಲ್ವ ಅನ್ನೋ ಒಂದು ಪರಿಸ್ಥಿತಿ ಇಲ್ಲ, ನಂಗೆ ಗೊತ್ತಿರೋದಿಲ್ಲ. ಅವರು ವಾಟ್ಸಪ್ ಅನ್ನು ವಾಟ್ಸಪ್ ನೋಡಿದ್ರೆ ಗೊತ್ತಾಗ್ತದೆ, ಅದೇ ನೀವು ಗ್ರೂಪ್ ಅಲ್ಲಿ ವಾಟ್ಸಪ್ ಆಗಿದೆ ಅದು ಕೂಡ ಗೊತ್ತಾಗಲ್ಲ. ಸೊ ಸೋಷಿಯಲ್ ಮೀಡಿಯಾದ ಇಂಪ್ಯಾಕ್ಟ್ ಏನಿದೆ ಅನ್ನೋದನ್ನ ತಕ್ಷಣಕ್ಕೆ ನಮಗೆ ಅದನ್ನು ನಾವೊಂದು ವಿಶ್ಲೇಷಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಈ ಎಲ್ಲ ಪ್ರಚಾರ ಭರಾಟೆಗಳು ಇಲ್ಲದೇನು ಸಾಮಾಜಿಕ ಜಾಲತಾಣಗಳು ಬಳಕೆ ಮಾಡಿಯೋ ಈ ಎಲ್ಲ ಇದನ್ನು ನೋಡುವಾಗ ಈ ಬಾರಿಯ ಚುನಾವಣೆಯಲ್ಲಿ ಕಳೆದ ಬಾರಿಗಿಂತ ಹೆಚ್ಚು ಮತದಾನ ಶೇಕಡಾವಾರು ಆಗುವಂತ ಸಾಧ್ಯತೆಗಳು ಇದೆಯಾ ಎಲ್ಲಾ ಕ್ಷೇತ್ರಗಳಲ್ಲೂ, ಇಡೀ ರಾಜ್ಯದಲ್ಲಿ? ಇಡೀ ರಾಜ್ಯದಲ್ಲಿ ಅಂದ್ರೆ ನನ್ನ ಪ್ರಕಾರ ಒಂದು 224ರಲ್ಲಿ 150 ಕ್ಷೇತ್ರದಲ್ಲಿ ಸೋಷಿಯಲ್ ಮೀಡಿಯಾ ಇಂಪ್ಯಾಕ್ಟ್ ಇದ್ದೇ ಇದೆ, ಅದು ತುಂಬಾ ಇದೆ. ಯಾಕಂದ್ರೆ ಈ ಅರ್ಬನೈಸ್ಡ್ ಏರಿಯಾ, ಆಮೇಲೆ ಸೆಮಿ ಅರ್ಬನೈಸ್ಡ್ ಏರಿಯಾದಲ್ಲಿ ಮತ್ತೆ ಎಲ್ಲಿ ಯಂಗ್ ವೋಟರ್ಸ್ ಜಾಸ್ತಿ ಇದ್ದಾರೆ
Yes. ಅದು ಎಲ್ಲಿ ಈ ಟೆಕ್ನಾಲಜಿ ಏನು ಸೌಲಭ್ಯ ಜಾಸ್ತಿ ಇದೆ, ಓಕೆ, ಅಂದ್ರೆ ನಿಮ್ಮ ಬ್ಯಾಂಡ್ ವಿಡ್ತ್ ಇರ್ಬೋದು, ಈ ರೀತಿಯ ಈ ಸೌಲಭ್ಯದ ಮೇಲೆ ಎಷ್ಟು ಪರ್ಸೆಂಟೇಜ್ ಆಫ್ ವೋಟರ್ಸ್ ಅನ್ನು ಈ ಸೋಷಿಯಲ್ ಮೀಡಿಯಾ ತಲುಪ್ತದೆ ಎನ್ನುವ ಇದರಲ್ಲಿ ನೀವು ಮತದಾನದ ಪ್ರಮಾಣ ಜಾಸ್ತಿ ಆಗ್ಬೋದು. 5 ರಿಂದ 6% ಪರಿಣಾಮ ಆಗ್ಬಹುದು. ಯಾಕಂದ್ರೆ ನಿಮಗೆ ಸಾಕಷ್ಟು ಸುದ್ದಿ ಈಗ ಬೇರೆ ಯಾವುದೇ ಇದ್ರಲ್ಲಿ ಈಗ ನೀವು ಪ್ರಿಂಟ್ ಮಾಡಿ ಕರಪತ್ರ ಹಾಕ್ತಾರೆ, ಅದಕ್ಕೆ ಕಂಡೀಷನ್ಸ್ ಇದೆ, ನೀವು ಇಷ್ಟೇ ಹಾಕ್ಬೇಕು, ಅನುಮತಿ ಬೇಕು, ಈ ತರದ ಸಮಸ್ಯೆ ಇದೆ. ಆದ್ರೆ ನಿಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಎಷ್ಟು ಟೆಕ್ಸ್ಟ್ ಬೇಕಾದ್ರೂ ಕೊಡ್ಬೋದು, ಎಷ್ಟು ಫೋಟೋ ಬೇಕಾದ್ರೂ ಹಾಕ್ಬೋದು, ಎಷ್ಟು ವಿಡಿಯೋ ಕೂಡ ಹಾಕ್ಬೋದು. ಸೊ ಈ ಸಂದರ್ಭದಲ್ಲಿ ನಿಮ್ಗೆ ಎಲ್ಲಾ ಮಾಹಿತಿಯನ್ನು ಒಬ್ಬ ಮತದಾರನಿಗೆ ಕೊಡ್ಲಿಕ್ಕೆ ಆಗ್ತದೆ. ಸೊ ಆಗ ಅವನು ಅದರಿಂದ ಆಕರ್ಷಿತ ಹೌದು ಈ ತರದ್ ಆಗ್ಬೇಕು, ಈ ತರದ ಅವ್ರು ಕೆಲಸ ಮಾಡಿದ್ದಾರೆ, ನಾವು ಈ ಸಲ ಓಟ್ ಹಾಕ್ಬೇಕು ಅನ್ನೋ ಒಂದು ಭಾವನೆ ಬಂದ್ರೆ ಆ ತರದ ಒಂದು ಪರ್ಸೆಂಟೇಜ್ ಸ್ಮಾಲರ್ 3 to 6% 10% ಜನ ಓಟ್ ಹಾಕ್ಬೋದು. ಆದ್ರಿಂದ ಈ ಸಲ ಮತದಾನ ಖಂಡಿತವಾಗಿ ಜಾಸ್ತಿ ಆಗ್ತದೆ. ಎಸ್, ಪರ ಊರಿನಿಂದ ಬರುವವರು, ತಮ್ಮ ತಾಯ್ನಾಡಿಗೆ ಬರುವವರು ಮತದಾನ ಮಾಡಲಿ ಪಾಲ್ಗೊಳ್ಳುವರು, ಒಂದೆಡೆ ಬಸ್ಸಿನ ದರಗಳು ಜಾಸ್ತಿ ಆಗೋದು, ಅನಿವಾರ್ಯವಾಗಿ ಬರಲೇಬೇಕು, ನಾನು ವೋಟ್ ಮಾಡಬೇಕು. ನೋಡಿ, ಇಲ್ಲಿ ಅವರ ಕಮಿಟ್ಮೆಂಟ್ಗಳು, ನಾನು ಜಾಸ್ತಿ ಹಣ ಕೊಟ್ಟಾದ್ರೂ ತೊಂದರೆ ಇಲ್ಲ, ನಾನು ಬರಬೇಕು ಅನ್ನೋದು ಕಮಿಟ್ಮೆಂಟ್ಗಳು, ಇದು ಕಾಣ್ತಾ ಇದೆಯಾ ಅಂತ? ಹೌದು, ಸತ್ಯ. ಖಂಡಿತವಾಗಿ ನಾನು ನಿನ್ನೆ ಬಸ್ ಸ್ಟ್ಯಾಂಡ್ಗೆ ಹೋಗಿದ್ದೆ. ಮತ್ತೆ ಎಲ್ಲಿವರೆಗೆ ಅಂದ್ರೆ ವಿಮಾನದಿಂದ ಹಿಡಿದು ನಿಮ್ಮ ಬಸ್ಸಿಂದ ಹಿಡಿದು ಓಲ್ವೋ ಬಸ್ ಇರ್ಬೋದು, ಸಾಮಾನ್ಯ ಕೆಂಪು ಬಸ್, ರಾಜ್ಯ ಸಾರಿಗೆ ನಿಯಮಗಳ ಈ ಬಸ್ ಇರ್ಬೋದು, ಎಲ್ಲವೂ ಬುಕ್ ಆಗಿದೆ. ಒಂದು 3 ದಿವಸದಿಂದ ಹೆವಿ ರಶ್ ಇದೆ. ತುಂಬಾ ಜನರಿಗೆ ಪರ ಊರಿಗೆ ಹೋಗುವವರಿಗೆ ಅಥವಾ ಅವರ ಊರಿಗೆ ಹೋಗುವವರಿಗೆ ಸೀಟ್ ಸಿಗ್ಲಿಲ್ಲ. ಯಾಕಂದ್ರೆ ಜನರಲ್ಲಿ ಒಂದು ಅರ್ಜಿ ಇದೆ, ಒಂದು ಸಾಮಾನ್ಯವಾಗಿ ಕೆಲವರಿಗೆ ಒಂದು ಪೊಲಿಟಿಕಲ್ ಇದಿರ್ತದೆ, ಒಂದು ಅವರ ಒಲವು ಇರ್ತದೆ. ಸೊ ಅಂತ ಈ ಜನರು ಏನಿರ್ತಾರೆ ಇಲ್ಲಿ ಕೆಲಸ ಮಾಡಿಕೊಂಡಿರ್ಬೋದು, ಒಂದು ಕಾಲದಲ್ಲಿ ಅವರು ಯಾವ್ದೋ ಒಂದು ಪಕ್ಷಕ್ಕೆ ಕೆಲಸ ಮಾಡಿರ್ಬೋದು. ಈ ಸಲ ಅವರಿಗೆ ಓಟ್ ಹಾಕ್ಬೇಕು ಅನ್ನೋ ಒಂದು ಆಸೆ ಇದ್ದಾಗ, ಅವರಿಗೆ ಒಂದು ಅರ್ಜಿ ಇದ್ದಾಗ, ಅವರು ಎಷ್ಟು ಖರ್ಚು ಮಾಡಿ, ಸ್ವಂತ ಖರ್ಚು ಮಾಡಿ ಬರುವವರು ತುಂಬಾ ಜನ ಇದೆ. ಇವನ್ ಅಂದ್ರೆ ಕೊಲ್ಲಿ ರಾಷ್ಟ್ರದಿಂದ ಬರುವವರು ಇದ್ದಾರೆ, ಮುಂಬೈ, ಬೆಂಗಳೂರು ಅಂತ ಮಹಾನಗರದಿಂದ ಬರುವವರು ಇದ್ದಾರೆ. ಆ ಕಾರಣಕ್ಕಾಗಿ ನಿನ್ನೆಂತಲ್ಲ ಒಂದು 4 ದಿವಸದಿಂದ ಎಲ್ಲಾ ಈ ಸಾರಿಗೆ ವಾಹನ ಇರ್ಬೋದು, ವಿಮಾನ ಇರ್ಬೋದು, ಎಲ್ಲವೂ ಬುಕ್ ಆಗಿದೆ. ತುಂಬಾ ಹೆವಿ ರಶ್ ಇದೆ. ಅದರಿಂದ ಜನ ಬರುವುದಿಲ್ಲ ಅಂತಲ್ಲ, ಅದೊಂದು ಅವರ ಒಂದು ಪೊಲಿಟಿಕಲ್ ಸ್ಟ್ರಾಂಗ್ ಪೊಲಿಟಿಕಲ್ ಇದಿದ್ರೆ ಮಾತ್ರ, ವಿಲ್ ಪವರ್ ಇದ್ರೆ ನಮ್ಗೆ ಓಟ್ ಹಾಕಬೇಕು, ಈ ಪ್ರಜಾಪ್ರಭುತ್ವ ನಾವು ಈ ಪಾರ್ಟಿಗೆ ನಾವು ಬೆಂಬಲ ಕೊಡ್ಬೇಕು ಅಥವಾ ಇಂಥ ಅಭ್ಯರ್ಥಿಗೆ ನಾವು ಬೆಂಬಲ ಕೊಡ್ಬೇಕಂತ ಒಂದು ಇದ್ದಾಗ ಅದು ಜನ ಬರ್ತಾರೆ. ಇನ್ನೊಂದು ಏನಂದ್ರೆ, ಸಾಮಾನ್ಯ ಕೆಲವೊಂದು ಕ್ಷೇತ್ರದಲ್ಲಿ ಸುಮಾರು ಜನ ಪರ ಊರಿಗೆ ಹೋಗಿದ್ರೆ ಅವರನ್ನು ಕರೆ ತರುವಂತ ವ್ಯವಸ್ಥೆ ಕೂಡ ಈ ರಾಜಕೀಯ ಪಕ್ಷದವರ ಅವರ ಅಭ್ಯರ್ಥಿಯ ಬೆಂಬಲಿಗರು ಮಾಡುವಂತ ವ್ಯವಸ್ಥೆ ಕೂಡ ಇದೆ. ಎಸ್, ರಮೇಶ್ ಪೆರ್ಲಾ ಅವರೇ, ಧನ್ಯವಾದಗಳು ಸರ್, ನಮ್ಮ ಜೊತೆ ಮಾತಿಗೆ ಸಿಕ್ಕಿದ್ದಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಿರಿಯ ಪತ್ರಕರ್ತರು ರಮೇಶ್ ಪೆರ್ಲಾ ಅವರು ನಮ್ಮ ಜೊತೆಗೆ ಮಾತಿಗೆ ಸಿಕ್ಕರು. ಅವರು ಈ ಸಂದರ್ಭದಲ್ಲಿ ಏನು ಒಂದು ವಾತಾವರಣ ಸೃಷ್ಟಿಯಾಗಿದೆ, ಈ ವಾತಾವರಣ ಒಂದು ರೀತಿಯಲ್ಲಿ ಮತದಾರರನ್ನು ಆಕರ್ಷಿಸಲಿಕ್ಕಾಗಿ ಒಂದು ಉತ್ತಮವಾದಂಥ ಮತ್ತು ಆಕರ್ಷಣೀಯವಾದಂಥ ಮತ್ತು ಪಾಸಿಟಿವ್ ಆದಂಥ ಒಂದು ಧನಾತ್ಮಕವಾದಂಥ ಒಂದು ಅಂಶವನ್ನೇ ಹೊಂದಿದೆ ಅಂತ ಅನ್ನುವಂಥದ್ದು. ಯಾವ ರೀತಿಯಲ್ಲಿ ಪ್ರಚಾರ ಭರಾಟೆಗಳು, ಬ್ಯಾನರ್ಗಳಿಗೆ, ಫ್ಲೆಕ್ಸಿಗಳಿಗೆ, ಮತ್ತೊಂದೆಡೆಯಲ್ಲಿ ರಾತ್ರಿಯ ಸಂದರ್ಭಗಳಲ್ಲಿ ಹಾರ್ನ್ ಹಾಕಿಕೊಂಡು ಜೋರಾಗಿ ಕಿರಿಸ್ತಾ ಇದ್ದಂಥ ಒಂದು ಸಮಯ ಇದ್ವು, ಅದೆಲ್ಲ ಹೋಗಿ ಬಹಳ ಒಂದು ಶಾಂತಯುತವಾದಂಥ ವಾತಾವರಣದಲ್ಲಿ ಒಳಗಿಂದೊಳಗೆ ಅಭ್ಯರ್ಥಿಗಳು ಮನೆಗೆ ಬಂದು ಖುದ್ದು ಭೇಟಿಯಾಗಿಯೋ ಎಲ್ಲೋ ಒಂದು ವಾಹನ ಪ್ರಚಾರದ ಮೂಲಕನೋ 1-2 ವಾಹನಗಳು ಅಷ್ಟೇ ಕಾಣಿಸ್ತಾ ಇದ್ದವು. ಇದೆಲ್ಲದರ ನಡುವೆನೂ ಕೂಡ ಮತದಾರರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ, ಮತದಾನ ಮಾಡ್ತಾರೆ. ಮತ್ತು ಈ ಬಾರಿ ಊರಿನ ಹೊರಗಿರುವವರಿಗೂ ಕೂಡ ಆ ಪೊಲಿಟಿಕಲ್ ವಿಲ್ ಪವರ್ ಅನ್ನುವಂಥದ್ದೇನಿದೆ, ಆ ಹಿನ್ನೆಲೆಯಿಂದಾಗಿ ಅದು ಎಳ್ಕೊಂಡು ಬಂದಿದೆ. ಒಂದೆಡೆ ಬಸ್ಸಿಗೆ ದರ ಜಾಸ್ತಿ, ಬಸ್ಸಿಗೆ ದರ ಜಾಸ್ತಿ, ಫ್ಲೈಟ್ಗಳಿಗೂ ಕೂಡ ದರ ಜಾಸ್ತಿ ಆದ್ರೂ ಕೂಡ ಮತದಾರರು ಬಂದು ಮತದಾನ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಒಂದು ಕಮಿಟ್ಮೆಂಟ್. ಬಹುಶಃ ಈ ಮೂಲಕವಾಗಿ ಪ್ರಜಾಪ್ರಭುತ್ವದ ಮೇಲಿನ ಪ್ರೀತಿ ಮತ್ತು ಕಮಿಟ್ಮೆಂಟು ಮತ್ತು ತನ್ನ ರಾಜಕೀಯ ಪಕ್ಷದ ತನ್ನ ಸಿದ್ಧಾಂತದ ಮೇಲಿನ ವಿಲ್ ಪವರ್ ಏನಿದೆ ಅದು ಕೂಡ ಇಲ್ಲಿ ಕೆಲಸ ಮಾಡಿದೆ ಅಂತ ಅನ್ನುವಂಥದ್ದು ಅವರ ಅಭಿಪ್ರಾಯ. ಎಸ್, ಇದು ನಾವು ನೋಡ್ತಾ ಇದ್ದೇವೆ. ಮತದಾನ ಪ್ರಕ್ರಿಯೆ ಬೆಳಗಿನಿಂದ ಆರಂಭಗೊಂಡಿದೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಮತದಾನ ಕೇಂದ್ರಗಳಿಗೆ ಬಂದು ಮತದಾನ ಮಾಡ್ತಾ ಇದ್ದಾರೆ. ವಿವಿಧ ಮತದಾನ ಕೇಂದ್ರಗಳಲ್ಲಿ ಈಗಾಗಲೇ ವಿವಿಧ ಕ್ಷೇತ್ರಗಳ ಅಭ್ಯರ್ಥಿಗಳು ಗಣ್ಯರು ಮತದಾನ ಮಾಡಿರುವುದನ್ನು ನಾನು ಈಗಾಗಲೇ ತೋರಿಸಿದ್ದೇನೆ ಮತ್ತು ಅವರ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ವಿವಿಧ ಪಕ್ಷಗಳ ಗಣ್ಯರು ನಮ್ಮ ಪಕ್ಷಕ್ಕೆ ವೋಟ್ ಹಾಕ್ತಾರೆ ಅನ್ನುವಂಥ ಅಭಿಪ್ರಾಯವನ್ನು ಕೂಡ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಈಗಾಗಲೇ ನಳಿನ್ ಕುಮಾರ್ ಕಟೀಲ್ ಅವರು ಮಾತಾಡಿದರು. ಇದೀಗ UT ಖಾದರ್ ಅವರು ಕೂಡ ಒಂದು ಮತದಾನವನ್ನು ಮಾಡಿದ್ದಾರೆ ತನ್ನ ಕ್ಷೇತ್ರದಲ್ಲಿ ಅನ್ನುವಂಥ ಒಂದು ಮಾಹಿತಿ ಕೂಡ ಇಲ್ಲಿ ಇದೆ. UT ಖಾದರ್ ಅವರು ತನ್ನ ಕ್ಷೇತ್ರದ ಮತದಾನದಲ್ಲಿ ಅವರು ಪಾಲ್ಗೊಂಡು ಮತದಾನ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಹಲವಾರು ಕಡೆಗಳಲ್ಲಿ ಮತದಾನ ಮಾಡುವರು ಸಾಲುಗಟ್ಟೆ ಮತದಾನಕ್ಕೆ ನಿಂತಿರುವಂಥದ್ದು. ಜೊತೆಗೆ ಹಿರಿಯರು
ನಾನು ಈಗಾಗಲೇ ಹೇಳಿದ್ದೇನೆ, ಹಿರಿಯರು ಅಥವಾ ದೈಹಿಕ ಅಸಮರ್ಥರಾಗಿರೋರು ಕೂಡ ಅವರು ಖುದ್ದಾಗಿ ಬಂದು ಮತದಾನ ಮಾಡಿದ್ದಾರೆ. ಹಾಗಾಗಿ ಎಲ್ಲೋ ಅವರೋ ಇವರು ಅಂತ ಕಾಯಬೇಕಾಗಿಲ್ಲ. ಆಮೇಲೆ ಆ ಪಕ್ಷದ ವಾಹನ ಈ ಪಕ್ಷದ ವಾಹನ ಅದರಲ್ಲಿ ಹೋಗದೆ ತಾವು ಖುದ್ದು ತಮ್ಮದೇ ವಾಹನವನ್ನು ಬನ್ನಿ, ಮತ್ತೆ ಮತಗಟ್ಟೆ ಬಹಳ ಹತ್ತಿರದಲ್ಲಿದೆ ಅಂತಲೂ ಕೂಡ ಸ್ವೀಪ್ ಕಾರ್ಯಕ್ರಮ ಒಂದು ಸಂದೇಶವನ್ನು ಕೂಡ ಕೊಟ್ಟಿದೆ. ನಿಮ್ಮ ಹತ್ತಿರದಲ್ಲಿ ಮತದಾನ ಕೇಂದ್ರ ಇದೆ, ಹೆಚ್ಚು ದೂರ ಇಲ್ಲ, ಮತದಾನ ಕೇಂದ್ರಕ್ಕೆ ನೀವು ಬರಬಹುದಾಗಿದೆ, ಅಷ್ಟರ ಮಟ್ಟಿಗೆ ನಾವು ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಅನ್ನುವಂಥ ಒಂದು ಈಗಾಗಲೇ ಒಂದು ಮಾಹಿತಿಯನ್ನು ಸಂಬಂಧಪಟ್ಟ ಹಾಗೆ ಸ್ವೀಪ್ ಕಾರ್ಯಕ್ರಮದ ಅಡಿಯಲ್ಲಿ ಮತದಾರರಿಗೆ ನೀಡಲಾಗಿದೆ. ಇದೀಗ ಒಂದು ಬ್ರೇಕಿಂಗ್. ಎಸ್, ಮಂಗಳೂರು ನಗರ ಉತ್ತರದ ಕ್ಷೇತ್ರದ ಒಂದೆಡೆಯಲ್ಲಿ ಮತದಾನ ಮಾಡುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮನವೊಲಿಸುವ ತಂತ್ರವನ್ನು ಮಾಡಿದರು. ಅವರು ಮತಯಂತ್ರವನ್ನು ತೋರಿಸಿ ಅಲ್ಲಿ ಚಿಹ್ನೆ ಇಲ್ಲಿ ಇದೆ ಅಂತ ಮತದಾರರಿಗೆ ತೋರಿಸ್ತಾ ಇದ್ರು ಅನ್ನುವಂಥ ಒಂದು ಮಾಹಿತಿ ಬ್ರೇಕಿಂಗ್ ಮೂಲಕ ಬರ್ತಾ ಇದೆ. ವಿವಿಪ್ಯಾಟ್ನ ಚಿತ್ರ ಏನಿದೆ ಅದರಲ್ಲಿ ಕಾಂಗ್ರೆಸ್ ಪಕ್ಷದ ಗುರುತನ್ನು ತೋರಿಸುವಂಥದ್ದನ್ನು ಮಾಡಿದ್ರು ಅನ್ನುವಂಥ ಒಂದು ಮಾಹಿತಿ ಬರ್ತಾ ಇದೆ. ಯಾವುದೇ ರಾಜಕೀಯ ಪಕ್ಷಗಳು ಮಾಡಬಾರ್ದು, ಅದು ಏನಿದ್ರು ಈಗಾಗಲೇ ಅವರು ಮಾಡಿ ಮುಗಿಸಿರ್ಬೇಕು ಅಂತ ಅನ್ನುವಂಥದ್ದು. ಮತದಾನ ಕೇಂದ್ರದ ಸುತ್ತ ಯಾವನಿದ್ರೂ ಕೂಡ ಮತದಾರರಿಗೆ ಬರಲಿಕ್ಕೆ ಬೇಕಾದಂಥ ಪೂರಕ ವಾತಾವರಣವನ್ನು ಸೃಷ್ಟಿ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಯಾವುದೇ ಒಂದು ರಾಜಕೀಯ ಪಕ್ಷದವರು ಒಂದು ಮತದಾರರಿಗೆ ಬರುವಂಥ ಮತದಾರರಿಗೆ ಆಕರ್ಷಿಸುವಂಥದ್ದು ಮತ್ತು ಅವ್ರು ಮನವೊಲಿಸುವ ಕೆಲಸಗಳನ್ನು ಮಾಡಬಾರದು ಅಂತ ಅನ್ನುವಂಥ ಒಂದು ನಿಯಮ ಇದೆ. ಅದನ್ನು ಮೀರಿ ಇಲ್ಲಿ ಕಾರ್ಯಕರ್ತರು ಮಾಡಿದ್ದಾರೆ ಅಂತ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಓಕೆ, ನಮ್ಮ ಪ್ರತಿನಿಧಿ ನಾಗೇಶ್, ಇದು ಎಲ್ಲಿ ಈ ಘಟನೆ ನಡೆದಿರುವಂಥದ್ದು? ಸುರತ್ಕಲ್ ಚಿಕ್ಕಬುಟ್ಟು ಸ್ಕೂಲ್ನ ಆವರಣ ಮುಂಭಾಗದಲ್ಲಿ ಇವತ್ತು ಮತದಾನ ನಡೆಯುವಂತದ್ದು. ಈ ಮುಂಭಾಗದಲ್ಲಿ ಕೆಲವೊಂದು ಮತದಾರರಿಗೆ ಆಮಿಷ ಒಡ್ಡುವಂತಹ ತಂತ್ರವನ್ನು ನೋಡಲಾಗಿದೆ. ಅಂದ್ರೆ ಕೆಲವೊಂದು ಕಾರ್ಯಕರ್ತರು ಅಂದ್ರೆ ಕಾಂಗ್ರೆಸ್ನ ಕಾರ್ಯಕರ್ತರೇ ಎನ್ನಲಾಗದಂತಹ ವಿವಿಪ್ಯಾಟ್ ಅಂದ್ರೆ ನಕಲಿ ವಿವಿಪ್ಯಾಟ್ ಅನ್ನು ಬಳಸಿಕೊಂಡು ಮತದಾರರಿಗೆ ಆಮಿಷ ಒಡ್ಡುವಂತಹ ದೃಶ್ಯ ನಮ್ಮ ಕಣ್ಮುಂದೆ ಸೆರೆಯಾಗಿರುವಂತದ್ದು. ವಿ4 ನ್ಯೂಸ್ನ ಕ್ಯಾಮೆರಾವನ್ನು ಕಂಡಂತಹ ಕಾರ್ಯಕರ್ತರು ನಮ್ಮನ್ನು ನೋಡಿ ಆ ಕಡೆ ಅಂದ್ರೆ ಅಲ್ಲಿಂದ ಸ್ಥಳಾಂತರ ಮಾಡಿದ್ದಾರೆ. ಈ ನೆಲೆ ಈಗ ಮತದಾನ ನಡೆಯುವ ಸುತ್ತಮುತ್ತ ವಾತಾವರಣ ಹೇಗಿದೆ ನಾಗೇಶ್? ಅಂದರೆ ಅಲ್ಲಿ ಅವರು ರಾಜಕೀಯ ಪಕ್ಷಗಳು ಫ್ಲಾಗ್ ಹಾಕ್ಲಿಕ್ಕಿಲ್ಲ, ಬ್ಯಾನರ್ ಹಾಕ್ಲಿಕ್ಕಿಲ್ಲ, ಅದರ ಫೋಟೋಗಳನ್ನು ಅಳವಡಿಸಲಿಕ್ಕಿಲ್ಲ, ಈ ರೀತಿಯಾದಂಥ ನಿಯಮಗಳೆಲ್ಲ ಇವೆ. ಅಂದರೆ ಮತದಾರರಿಗೆ ಯಾವುದೇ ರೀತಿಯ ಆಮಿಷಗಳನ್ನು ಒಡ್ಡುವಂಥ ಅವರಿಗೆ ತೊಂದರೆ ಆಗುವಂಥ ರೀತಿಯ ವಾತಾವರಣ ಇರಬಾರ್ದು ಅನ್ನೋದು ಚುನಾವಣಾ ಆಯೋಗದ ಒಂದು ನಿಯಮ ಆಗಿತ್ತು. ಸೊ ಹೇಗಿದೆ ವಾತಾವರಣ ಎಲ್ಲ ಕಡೆನೂ ಅಂತ? ಖಂಡಿತವಾಗಿ ಅದು ಈ ರಾಜ್ಯ ಚುನಾವಣಾ ಆಯೋಗ ಒಂದು ನಿರ್ದಿಷ್ಟ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಅಂದ್ರೆ ಯಾವುದೇ ಒಂದು ಮತದಾನದ ಮುಂಭಾಗದಲ್ಲಿ ಅಂದ್ರೆ ಅಂತರದಲ್ಲಿ ಯಾವುದೇ ಒಂದು ಪಕ್ಷದ ಬ್ಯಾನರ್ಗಳಂತದ್ದು ಅಥವಾ ಯಾವುದೇ ಒಂದು ಕರಪತ್ರವನ್ನು ಹಂಚಿರುವಂತದ್ದು, ಇದನ್ನೆಲ್ಲ ಕಟ್ಟುನಿಟ್ಟಿನಾಗಿ ಕ್ರಮವನ್ನು ಕೈಗೊಳ್ಳುತ್ತದೆ. ಈ ದೃಶ್ಯ ಎಲ್ಲ ಹೆಚ್ಚಾಗಿ ಯಾವುದೇ ಒಂದು ಕೇಂದ್ರದ ಮುಂಭಾಗದಲ್ಲಿ ಕಂಡು ಬರುವಂತಿರುವಂತದ್ದು. ಆದ್ರೆ ಚೊಕ್ಕಬೆಟ್ಟು ಸ್ಕೂಲ್ನ ಮುಂಭಾಗದಲ್ಲಿ ನಕಲಿ ಒಂದು ವಿವಿಪ್ಯಾಟ್ ಅನ್ನು ಬಳಸಿಕೊಂಡು ಮತದಾರರು ಈ ಕಾಂಗ್ರೆಸ್ಗೆ ಮತ ಹಾಕ್ಬೇಕು, ನೀವು ಇದಕ್ಕೇನೆ ಹಾಕ್ಬೇಕೆಂಬ ದೃಶ್ಯ ಒಂದು ಸರಿಯಾಗಿರುವಂತದ್ದು. ರಾಮದಾಸ್. ಎಸ್ ನಾಗೇಶ್, ಧನ್ಯವಾದ. ಎಸ್, ಈಗ ಮತ್ತೊಂದು ಬ್ರೇಕಿಂಗ್ ನಿಮ್ಮ ಮುಂದೆ ಬರ್ತಾ ಇದೆ. ಇಲ್ಲಿ ಮೋಗ್ರಾ ಬೂತ್ ನಲ್ಲಿ ಬೆಳಿಗ್ಗೆ ವಿದ್ಯುತ್ ಕಡಿತ ಆಗಿದೆ ಅನ್ನುವಂಥ ಮಾಹಿತಿ.
ಸುಳ್ಯ ತಾಲೂಕಿನ ಗುತ್ತಿಗಾರು ಗ್ರಾಮದ ಮೋಗ್ರಾ ಎನ್ನುವಂಥ ವಿದ್ಯುತ್ ಒಂದು ಮತಗಟ್ಟೆಯಲ್ಲಿ ಬೂತ್ನಲ್ಲಿ ಬೆಳಿಗ್ಗೆ ವಿದ್ಯುತ್ ಕಡಿತ ಆಗಿದೆ. ಕ್ಯಾಂಡಲ್ ಬೆಳಕಿನಲ್ಲಿ ಮತದಾನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ. ನಿಮ್ಮ ಬ್ರೇಕಿಂಗ್ ಮಾಹಿತಿಯ ಮೂಲಕ ನಿಮ್ಮ ಸ್ಕ್ರೀನ್ ಮುಂದೆ ಬರ್ತಾ ಇರುವಂಥದ್ದು ಸುಳ್ಯ ತಾಲೂಕಿನ ಮೋಗ್ರಾ ಮತಗಟ್ಟೆಯಲ್ಲಿ ಬೆಳಿಗ್ಗೆ ವಿದ್ಯುತ್ ತೊಂದರೆಯಾಗಿದೆ, ವಿದ್ಯುತ್ ಇರಲಿಲ್ಲ. ಹಾಗಾಗಿ ಕ್ಯಾಂಡಲ್ ಇಟ್ಟು ಅಲ್ಲಿ ಚುನಾವಣೆ ನಡೆಸಲಾಗಿದೆ. ಸುಳ್ಯ ತಾಲೂಕಿನ ಗುತ್ತಿಗಾರು ಗ್ರಾಮದ ಮೊಗ್ರಾ ಬೂತ್ನಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಕ್ಯಾಂಡಲ್ ಬೆಳಕಿನಲ್ಲಿ ಅಲ್ಲಿ ಮತದಾನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು ಅನ್ನುವಂಥ ಮಾಹಿತಿ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ನಮ್ಮ ಜೊತೆ ಸುಳ್ಯದ ನಮ್ಮ ವರದಿಗಾರರು ಪದ್ಮನಾಭ ನೇರ ಸಂಪರ್ಕದಲ್ಲಿದ್ದಾರೆ. ಪದ್ಮನಾಭ, ನಮಸ್ಕಾರ. ನಮಸ್ಕಾರ. ಹೇಗಿದೆ ಸುಳ್ಯದಲ್ಲಿ ಮತದಾನ ಪ್ರಕ್ರಿಯೆ? ಬೆಳಿಗ್ಗೆ 7 ಗಂಟೆಯಿಂದ ಮತದಾನ ಆರಂಭ ಆಗಿದೆ. ಎಲ್ಲಿ ಕೂಡ ಒಂದು ಶಾಂತಿನಗರ, ಸುಳ್ಯದ ಶಾಂತಿನಗರದಲ್ಲಿ ಒಂದು ಮತಗಟ್ಟೆ ಕೆಟ್ಟುವಾದ ಪರಿಣಾಮ ಸ್ವಲ್ಪ ವಿಳಂಬವಾದ ವರದಿ ಬಂದಿದೆ. ಅದೇ ರೀತಿ ಗುತ್ತಿಗಾರನ ಮೊಗ್ರಾ ಬೂತ್ನಲ್ಲಿ ಕರೆಂಟ್ ಇಲ್ಲದೆ ಸ್ವಲ್ಪ ವಿಳಂಬ ಆಗಿ ಕ್ಯಾಂಡಲ್ ಮೂಲಕ ಮತದಾನದ ಯಂತ್ರ ಜೋಡಣೆ ಕಾರ್ಯ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ. ನಿನ್ನೆ ಸಿಡಿಲು ಗುಡುಗು ಮಳೆ ಬಂದಿತ್ತ, ಅದರ ತೊಂದರೆ ಹೇಗೆ? ಹೌದೌದು, ನಿನ್ನೆ ರಾತ್ರಿ ಸುಮಾರು ರಾತ್ರಿವರೆಗೆ ಮಳೆ ಸುಳ್ಯದಲ್ಲಿ ಇತ್ತು. ಆ ಕಾರಣ ನಿನ್ನೆ ರಾತ್ರಿ ಕೂಡ ಕರೆಂಟ್ ಇಲ್ಲ ಇತ್ತು. ಇವತ್ತು ಬೆಳಿಗ್ಗೆ ಇಂದ ಕರೆಂಟ್ ಬಂದದೆ. ಅಂದ್ರೆ ಈಗ ಎಲ್ಲ ಕಡೆ ಅಂದ್ರೆ ಕರೆಂಟಿನ ಸಮಸ್ಯೆ ಸುಳ್ಯದಲ್ಲಿ ಬಹುತೇಕ ಇರುವಂತದ್ದು ಅಂತ ಗೊತ್ತಿದೆ.